ನೋಡಿ ಈ ಥರದ ಬ್ಯಾಗಲ್ಲಿಟ್ಟು ಫ್ರಿಜ್ಜಲ್ಲಿಟ್ಟರೆ ಈಗ ಇದು ನಂದು ಇಡ್ಲಿದು ಕುಕ್ಕರ್ ಆಯ್ತಾ. ಇಡ್ಲಿ ಕುಕ್ಕರ್ ಅಂತ ಹೇಳಿದರೆ ನಮ್ಮ ಬಂಗಾರ ಉಂಟಲ್ಲ, ಕಾಲಿಗೆ ಎಂಥದೋ ಸಿಕ್ಕಿಸಿಕೊಂಡಿದ್ದಾನೆ ಆಯ್ತಾ. ಅದನ್ನು ತೆಗೆಯುವ ಪ್ರಯತ್ನದಲ್ಲಿದ್ದೇವೆ ನಾವು. ಇಲ್ಲಿ ನಮ್ಮ ಸುಬ್ಬಕ್ಕ ನೋಡಿ, ಮಳೆಗೆ ಸುಬ್ಬಕ್ಕ. ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಿ? ಆಷಾಢ ಮಾಸ ಶುರು ಆಯ್ತಲ್ಲ. ಸೊ ನಮ್ಮಲ್ಲಿ ಆಷಾಢ ಮಾಸ ಅಂತ ಹೇಳೋದಿಲ್ಲ ನೋಡಿ, ಬಂತು ಮಳೆ. ಆಟಿ ಅಂತ ಇಲ್ಲಿ ಹೇಳೋದು. ಅಂದರೆ ಸಂಕ್ರಾಂತಿಯ ನಂತರ ಬರುವ ತಿಂಗಳು ನಮಗೆ ಫುಲ್ಲು ಆಟಿ ಅಂತ. ಆಚೆಗೆ ಹೋದ ಹಾಗೆ ಅಮಾವಾಸ್ಯೆ ನಂತರ ಬರುವುದಕ್ಕೆ ಆಷಾಢ ಅಂತ ಹೇಳ್ತಾರೆ. ಅಮಾವಾಸ್ಯೆಯಿಂದ ನೆಕ್ಸ್ಟ್ ಅಮಾವಾಸ್ಯೆವರೆಗೆ. ಗುಡ್ ಮಾರ್ನಿಂಗ್. ಒಳ್ಳೆ ನೀವು ಇದೇ ತಂದದ ಮತ್ತೆ ಸಹ? ಬನ್ನಿ ಬನ್ನಿ ಬನ್ನಿ, ಒಳಗೆ ಬನ್ನಿ. ಹಾಗೆ ಆಷಾಢ ಮಾಸ ಅನ್ನೋದು ಅಮಾವಾಸ್ಯೆ ಕಳೆದ ಕೂಡಲೇ ಬರುವುದು. ಇದು ಚಾಂದ್ರಮಾನ ಪದ್ಧತಿಯನ್ನು ಅನುಸರಿಸುವವರು ಆಷಾಢ ಮಾಸವನ್ನು ಅನುಸರಿಸ್ತಾರೆ. ನಮ್ಮ ಊರಲ್ಲಿ ಎಲ್ಲ ಸೌರಮಾನ ಪದ್ಧತಿ ಜಾಸ್ತಿ ಅಲ್ಲ, ಹಾಗಾಗಿ ನಾವು ಸಂಕ್ರಾಂತಿಯ ಮರು ದಿವಸದಿಂದ ನಮಗೆ ಆಟಿ ಅಂತ ಹೇಳಿ ಸ್ಟಾರ್ಟ್ ಆಗೋದು. ಹಾಗೆ ಆಟಿ ತಿಂಗಳಲ್ಲಿ ವಿಶೇಷವಾದ ಅಡುಗೆಗಳನ್ನೆಲ್ಲ ನಾವು ಮಾಡ್ತೇವೆ. ವಿಷಯ ಎಲ್ಲ ನಾವು ನೋಡುವ. ನಮಗೆ ಆಟಿ ಬರುವಾಗ ನಮ್ಮ ಆಚರಣೆಗಳನ್ನೆಲ್ಲ ಮಾತಾಡುವ ನಾವು. ನೋಡಿ, ಎಲೆ ಎಲ್ಲ ಚಂದ ಮಾಡಿ ತೊಳೆದು ತಂದಿದ್ದಾರೆ. ಇದೊಂದು ಎಷ್ಟಾದರೆ ಸಹ ಉಂಟಲ್ಲ, ಈ ಎಲೆಯಲ್ಲಿ ಏನಾದರೂ ಇರ್ತದೆ ಅಂತ. ಅದಕ್ಕೆ ನನ್ನ ಹಸ್ಬೆಂಡ್ಗೆ ಬೇಜಾರಾಗೋದು ಈ ಎಲೆ ತರಲಿಕ್ಕೆ. ಅಂದರೆ ಹೀಗೆ ಎಲ್ಲ ನೋಡಿ ಹುಳ ಬಂದ ಹಾಗೆ ಮತ್ತು ಇದೆಲ್ಲ. ಆದರೆ ಇದರಲ್ಲಿ ತಿನ್ನೋದು ಒಂದು ಆರೋಗ್ಯ ಲಾಭ ಉಂಟು. ಅದಕ್ಕೆ ಬೇಕಾಗಿ ಅವರು ಇದೇ ತರೋದು. ನಾನು ಹೇಳಿದೆ ಬಾಳೆ ಎಲೆ ಸಾಕು ಅಂತ, ಆದರೆ ಸಹ ಅವರಿಗೆ ಮನಸ್ಸು ಒಪ್ಪಲಿಲ್ಲ. ದೂರ ಹೋಗಿ ಇದನ್ನು ಇಟ್ಕೊಂಡು ಬಂದಿದ್ದಾರೆ, ತೇಗದ ಎಲೆ. ಇವತ್ತು ನಮಗೆ ಬೆಲಕಾಯ್ದ ಗಟ್ಟಿ. ನನಗೆ ತುಂಬ ಇಷ್ಟ ಬೆಲಕಾಯ್ದ ಗಟ್ಟಿ. ನನ್ನ ಹಸ್ಬೆಂಡ್ ಈಗಾಗಲೇ ಎಲೆ ಎಲ್ಲ ತಗೊಂಡು ಬಂದಿದ್ದಾರೆ. ಹಾಗೆ ಈಗ ನಾನು ಬೆಲಕಾಯ್ದ ಗಟ್ಟಿ ಮಾಡಲಿಕ್ಕೆ ಹೊರಡ್ತಾ ಇದ್ದೇನೆ. ಬೆಳಿಗಿನ ತಿಂಡಿಯಿಂದ ನಂಗೆ ಗೊತ್ತಿಲ್ಲ, ಮೊನ್ನೆ ಹೊಟ್ಟೆ ನೋವಾಗಿದೆ, ಇವತ್ತು ನಂಗೆ ಗೊತ್ತಿಲ್ಲ ಎಂತ ಆಗ್ತದೆ ಹೇಳಿ. ಆದರೂ ಸಹ ನನಗೆ 3 ಹೊತ್ತು ಸಹ ಬೇಕು ಅಂತ ಹೇಳಿದ್ದೇನೆ. ಎಷ್ಟಾಗ್ತದೆ ಗೊತ್ತಿಲ್ಲ. ಅಕ್ಕಿ ಸ್ವಲ್ಪ ಹಾಕಿ ತುಂಬ ಹಲಸಿನ ನಿನ್ನೆ ನಾವು ಕಟ್ ಮಾಡಿದ್ದೇವಲ್ಲ, ಸೊ ಅದನ್ನು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ. ಜಿಪ್ ಲಾಕರ್ ಬ್ಯಾಗ್ ಉಂಟಲ್ಲ, ಅದರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ. ಅದನ್ನೀಗ ತೆಗೆದು ಹಲಸಿನ ಗಟ್ಟಿ ಮಾಡಲಿಕ್ಕೆ ಹೊರಡ್ತಾ ಇದ್ದೇನೆ. ಮುಂದಿನ ವಿಷಯ ಎಂತ ಅಂತ ಹೇಳಿ ನೋಡುವ. ನೋಡಿ, ಈ ಥರದ ಬ್ಯಾಗಲ್ಲಿಟ್ಟು ಫ್ರಿಜ್ಜಲ್ಲಿಟ್ಟರೆ ಸ್ಮೆಲ್ ಬರೋದಿಲ್ಲ. ಇಲ್ಲಾಂದರೆ ಫ್ರಿಜ್ ಇಡೀ ವಾಸನೆ ಬರ್ತದಲ್ಲ. ಇದರಲ್ಲಿ ನಿನ್ನೆದು ಸಹ ಉಂಟು, ಸ್ವಲ್ಪ ಮೊನ್ನೆದು ಸಹ ಉಂಟು. ನೋಡಿ, ಹೀಗೆ ಚಂದ ಪ್ಯಾಕ್ ಮಾಡಿಟ್ರೆ ಫ್ರಿಜ್ಜಲ್ಲಿ ಜಾಗ ಸಹ ಸಾಕಾಗ್ತದೆ. ಇಲ್ಲದೆ ದೊಡ್ಡ ಪಾತ್ರೆ ಬುತ್ತಿಯಲ್ಲೆಲ್ಲ ಇಟ್ಟರೆ ಜಾಗ ಕಡಿಮೆ ಆಗ್ತದಲ್ಲ. ಒಮ್ಮೆ ನಮಗೆ ತಿನ್ನಲಿಕ್ಕಾಗೋದಿಲ್ಲ, ಮತ್ತು ಹಾಗೆ ಬಿಸಾಡಿದರೆ ವೇಸ್ಟ್ ಕೂಡ ಆಗ್ತದೆ. ನೋಡಿ, ಇಲ್ಲಿ ಅಕ್ಕಿ ಹಾಕಿದ್ದೇನೆ, ಇನ್ನು ತೆಂಗಿನಕಾಯಿ ಬೇಕು. ಹಾಯ್, ಗುಡ್ ಮಾರ್ನಿಂಗ್. ನೋಡಿ, ಇವರು ನಮಗೆ ಮೋಸ ಮಾಡಿದ್ದಾಯ್ತಾ. ನಮ್ಮ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಅಡ್ವಾನ್ಸ್ ತಗೊಂಡು 2 ದಿವಸ ಪತ್ತೇ ಇಲ್ಲ. ಹೇಗಿತ್ತು ಜರ್ನಿ? ಸೂಪರಾ? ಪಂಟಿಯನ್ನು ಮಾತಾಡಿಸ್ಲಿಕ್ಕ? ಹಲಸಿನ ಗಟ್ಟಿಯನ್ನು ಮಾಡಲಿಕ್ಕೆ ನಾವು ಸಣ್ಣ ಫ್ಯಾಮಿಲಿಯಲ್ಲಾದರೆ ನಮಗೆ ಮಿಕ್ಸಿಯಲ್ಲಿಯೇ ಮಾಡಿಕೊಳ್ಳೋದು ತುಂಬ ಸುಲಭ. ಅದನ್ನು ನಾನು ಈ ರೀತಿಯಾಗಿ ಮಾಡ್ತೇನೆ. ಹಲಸಿನ ಸೋಳೆ ಮತ್ತು ತೆಂಗಿನಕಾಯಿಯನ್ನು ನಾನು ಸ್ವಲ್ಪ ಸ್ವಲ್ಪವೇ ಮಿಕ್ಸಿಯಲ್ಲಿ ನೀರು ಹಾಕದೆ ನೈಸಾಗಿ ರುಬ್ಬಿಕೊಳ್ತೇನೆ. ಮಳೆಗಾಲದಲ್ಲಿ ಸಾಮಾನ್ಯ ಹಲಸಿನ ಸೋಳೆಯಲ್ಲಿ ನೀರಿರ್ತದಲ್ಲ ನೋಡಿ, ಈ ರೀತಿಯಾಗಿ ಈಗ ನೈಸಾಗಿ ರುಬ್ಬಿ ಆಗಿದೆ. ಇದಕ್ಕೆ ಈಗ ನಾನು ಸ್ವಲ್ಪ ಸ್ವಲ್ಪ ಅಕ್ಕಿಯನ್ನು ಹಾಕೋದು. ನೋಡಿ, ಇಷ್ಟು ಹಾಕಿದಲ್ಲ, ಇದು ಒಂದು ರವೆಯ ಅಷ್ಟು ಆಗುವಷ್ಟು ಮಿಕ್ಸಿಯಲ್ಲಿ ಪುನಃ ಕಡಿಯೋದು. ಹಲಸಿನ ಗಟ್ಟಿಯ ಹಿಟ್ಟನ್ನು ಸ್ವಲ್ಪವೂ ನೀರು ಹಾಕದೆ ನಾವು ರುಬ್ಬಿಕೊಳ್ಬೇಕು. ಯಾಕಂದರೆ ಮತ್ತೆ ಬೆಲ್ಲ ಸೇರಿಸ್ಲಿಕ್ಕೆ ಉಂಟಲ್ಲ. ಕಡೆಯುವಾಗಲೇ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೇಕಿದ್ರೆ ಕಾಳು ಮೆಣಸು ಅಥವಾ ಏಲಕ್ಕಿ ಸಹ ಹಾಕ್ಬೋದು. ಮತ್ತು ಮಾವಿನ ಸೀಸನಲ್ಲಿ ಎಲ್ಲ ಉಂಟಲ್ಲ, ನಮಗೆ ಬೆಲ್ಲದ ಖರ್ಚು ಜಾಸ್ತಿ ಅಂತ. ಹಣ್ಣು ಉಂಟಲ್ಲ, ಮಳೆಗಾಲದಲ್ಲಿ ಫಸ್ಟಿಗೆ ಸಿಹಿ ಇರುವುದಿಲ್ಲ, ಮತ್ತೆ ಬೇಯುವಾಗ ಮತ್ತೆ ಸಹ ಸಿಹಿ ಕಡಿಮೆ ಆಗ್ತದೆ ಅಂತ. ಆಗ ನಾವು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಬೇಕು. ಈಗ ನಾನು ನಿನ್ನೆದು ವಿಡಿಯೋದಲ್ಲಿ ನಿಮ್ಗೆ ಇದು ತೋರಿಸಿದೆ ಅಲ್ಲ, ಗೆಣಸೆಲೆ ಮಾಡೋದು. ಅದಕ್ಕೆ ಹಾಗೆ ಬೆಲ್ಲ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಸಿಹಿ ಉಂಟು ಅಂತ ನಮಗೆ ಫೀಲ್ ಆಗಬೇಕು ರುಚಿ ನೋಡುವಾಗ. ಆದರೆ ಮಾತ್ರ ಅದು ಸರಿ ಉಂಟು ಅಂತ ಫೀಲ್ ಆದರೆ ಚಪ್ಪೆ ಆಗ್ತದೆ ಗೆಣಸೆಲೆ. ಹಲಸಿನ ಹಣ್ಣು ಹಾಕಿ ನಾವು ಕೊಚ್ಚಿದ್ದನ್ನು ಹಾಕ್ತೇವಲ್ಲ, ಅಷ್ಟಾಗುವಾಗ ಅದು
ಹಲಸಿನ ಹಣ್ಣು ಚಪ್ಪೆ ಇದ್ರೆ ಇದು ಚಪ್ಪೆ ಆಗಿ ಹೋಗ್ತದೆ, ಗೊತ್ತೇ ಆಗುದಿಲ್ಲ ನಮ್ಗೆ. ಮತ್ತೆ ಅಕ್ಕಿ ಸಲ ಅದು ಫುಲ್ ಹೀರಿಕೊಳ್ತದೆ ಅಂತ. ಹಾಗಾಗಿ ಸ್ವಲ್ಪ ಸಿಹಿ, ಹಸಿ ತಿನ್ನುವಾಗ ಸಿಹಿ ಅನ್ನೋದು ಸ್ವಲ್ಪ ಮೇಲೆ ಇದ್ರೆ ಒಳ್ಳೇದು. ನಾನು ಇದಕ್ಕೆ 4 ಅಚ್ಚು ಬೆಲ್ಲ ಸೇರಿಸಿಕೊಂಡಿದ್ದೇನೆ ಆಯ್ತಾ. ಈಗ ಇದು ನಂದು ಇಡ್ಲಿದು ಕುಕ್ಕರ್ ಆಯ್ತಾ. ಇಡ್ಲಿ ಕುಕ್ಕರ್ ಅಂತ ಹೇಳಿದರೆ ನೋಡಿ, ಇದರಲ್ಲಿ ಸ್ಟೀಮ್ ಮಾಡಲಿಕ್ಕೆ ಸಾಕ್ತದೆ. ಮತ್ತು ಇಡ್ಲಿ ಪ್ಲೇಟ್ ಸಹ ಸಿಗ್ತದೆ, ಇಂಥರದ ಸ್ಟೀಮರ್ ಕೂಡ ಸಿಗ್ತದೆ. 5 ಉಂಟು ಇದರಲ್ಲಿ. ಇದರದ್ದು ನನಗೆ ಡಿಸ್ಅಡ್ವಾಂಟೇಜ್ ಒಂದು ಎಂತ ಆದದ್ದು ಹೇಳಿದರೆ, ಮುಚ್ಚಳ ಉಂಟಲ್ಲ ತುಂಬ ಲೂಸ್ ನೋಡಿ. ಮತ್ತೆಲ್ಲ ಸಹ ಇದು ಒಳ್ಳೆದುಂಟಾಯ್ತಾ, ಬೆಸ್ಟ್ ಪ್ರಾಡಕ್ಟ್ ಇದು. ಬಟ್ ಮುಚ್ಚಳ ತುಂಬ ಲೂಸು. ಅದು ನಾವು ತೆಗೊಳ್ಳುವಾಗ ನೋಡಬೇಕು, ಇದು ಟೈಟ್ ನಿಲ್ಲುವ ಹಾಗಿರಬೇಕು. ಎಷ್ಟು ಸುಲಭದಲ್ಲಿ ತೆಗಿಲಿಕ್ಕೆ ಆಗಬಾರ್ದು. ಅಂದರೆ ಅದು ಇದರಲ್ಲಿ ಹಬೆ ಬರ್ತದಲ್ಲ, ಆವಿ ಮೇಲೆ ಬರುವಾಗ ಇದು ಸಹ ಸ್ವಲ್ಪ ಲೂಸಾಗಿ ಹೀಗೆ ಆಗಿರ್ತದೆ. ಸೊ ಅದು ಬೇಯುವುದೇ ಇಲ್ಲ. ಅದಕ್ಕೆ ಬೇಕಾಗಿ ನಾನು ಇದರ ಮೇಲೆ ಕಲ್ಲಿಟ್ಟು ಬೇಯಿಸೋದು. ಈ ಥರ ಇದರಲ್ಲಿ ಕಲ್ಲಿಡುದು ನಾನು. ತೆಗೊಳ್ಳುವಾಗಲೇ ಉಂಟಲ್ಲ, ಇದರ ಮುಚ್ಚಳ ಎಲ್ಲ ಸರಿ ಉಂಟಾ ಅಂತ ಹೇಳಿ ನೋಡಿ ತೆಗೊಳ್ಬೇಕು. ಅಂದರೆ ತನ್ನ ದಿವಸವೇ ನಾವು ಮನೆಯಲ್ಲಿ ಒಮ್ಮೆ ಬೇಯಿಸಿ ನೋಡ್ಬೇಕು. ನಮ್ಗೆ ಆಗ ರಿಟರ್ನ್ ಮಾಡಿ ಎಕ್ಸ್ಚೇಂಜ್ ಮಾಡಿ ತೆಗೊಳ್ಳಿಕ್ಕೆ ಆಗ್ತದೆ. ಸ್ವಲ್ಪ ದಿವಸ ಕಳೆದ್ರೆ ಇದಕ್ಕೆ ಬೆಲೆ ಇಲ್ಲ, ನಮಗೆ ರಿಟರ್ನ್ ವ್ಯಾಲ್ಯೂವೇ ಇಲ್ಲ ನಮಗೆ. ಅದಕ್ಕೆ ಬೇಕಾಗಿ ನಾನು ನನಗೆ ಗೊತ್ತಾಗುವಾಗ ತುಂಬ ಲೇಟ್ ಆಗಿದೆ. ನಾನು ಇದೆಂತ ಬೇಯೋದಿಲ್ಲ, ನಾನು ಬೇಯಲಿಕ್ಕೆ ಕ್ವಾಂಟಿಟಿ ಜಾಸ್ತಿ ಇಟ್ಟ ಕಾರಣ ಬೇಯದೇ ಇರುವುದು ಹಾಗೆಲ್ಲ ನಾನು ಎಣಿಸ್ತಾ ಇದ್ದೆ. ಮತ್ತೆ ಒಂದು ದಿವಸ ಗೊತ್ತಾಯ್ತು ಹೀಗೆ ಹಾರಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳಿ. ಅಂದರೆ ಇದು ಟೈಟ್ ಕೂತ್ಕೊಳ್ಬೇಕು. ಇದೇನೋ ಒಂದು ಸ್ವಲ್ಪ ಆಚೆ ಈಚೆ ಆಗಿದೆ ಅಂತ ಗೊತ್ತಿಲ್ಲ ಅಂಗಡಿಯಲ್ಲಿ ಮುಚ್ಚಳ. ಅದಕ್ಕೆ ನಾನೀಗ ಕಲ್ಲಿಟ್ಟು ಇದನ್ನು ಬೇಯಿಸುವ ಕ್ರಮ ಅಭ್ಯಾಸ ಮಾಡ್ಕೊಂಡಿದ್ದೇನೆ. ಇಲ್ಲಾಂದರೆ 2 ಐಟು 1 ಇದನ್ನು ಕೊಡಬೇಕು, ಇಲ್ಲದಿದ್ರೆ ಹೊಸದು ತೆಗೊಳ್ಬೇಕು. ಸುಮ್ಮನೆ ರಾಶಿ ರಾಶಿ ಆಗ್ತದಲ್ಲ ಹಾಗೆ. ಸೊ ನಮ್ಗೀಗ ಇದರಲ್ಲಿ ಎಷ್ಟಾಗ್ತದೆ ಹೇಳಿದ್ರೆ, 4 ಜನಕ್ಕೆ ಬೇಕಾದಷ್ಟು ಆಗ್ತದೆ 1 ಟೈಮ್ಗೆ. ಅಂದರೆ ಇಡ್ಲಿ ಹೇಗೂ 5 ಉಂಟಲ್ಲ, 5ರಲ್ಲಿ 20 ಆಗ್ತದೆ. ಇಡ್ಲಿ ತಟ್ಟೆ 4 ಸಿಗ್ತದೆ, 5 ಗುಂಡಿ ಉಂಟಾಯ್ತಾ. ಮತ್ತೆ ಡಿಪೆಂಡಿಂಗ್ ನಿಮಗೆ ಸೈಜ್ ದೊಡ್ಡದಾದ ಹಾಗೆ 1 ತಟ್ಟೆ ಎಕ್ಸ್ಟ್ರಾ ಬರ್ತದೆ ನಿಮಗೆ. ಮತ್ತೆ ಅದು ಬೇಬಿ ಇಡ್ಲಿದು ಸಹ ಬರ್ತದೆ ನಮಗೆ. ಬೇಕಿದ್ರೆ ಎಕ್ಸ್ಟ್ರಾ ಅದಕ್ಕೆ ಪೇ ಮಾಡಿ ನಾವು ತಗೊಳ್ಬೇಕು. ಹಾಗೆ ಈಗ ಇದರಲ್ಲಿ ಸಾಧಾರಣ ನಾವು ಹಲಸಿನ ಗಟ್ಟಿ ಒಂದು 6-7 ಎಲ್ಲ ಇಡ್ಬೋದು. ಪುಂಡಿ ಗಟ್ಟಿಯಲ್ಲಿ ಆದರೆ ಒಂದು 10 ಎಲ್ಲ ಮಾಡ್ಬೋದು. ಮತ್ತೆ ಇಡ್ಲಿ ಇದರ ಆಗ್ತದಲ್ಲ. ಹಾಗೆ ನಾವು ಪತ್ರೊಡೆಯಲ್ಲಿ ಇದರಲ್ಲಿ ಬೇಯಿಸ್ಲಿಕ್ಕೆ ಹೋದ್ರೆ ಎಷ್ಟು ಒಂದು 3 ಅಥವಾ 4 ಅದರ ಇದಕ್ಕೆ ಸರಿಯಾಗಿ ಅಷ್ಟೇ ಇಡಬೇಕು ಅಂತ. ಮೇಲೆ ಮೇಲೆ ಇಟ್ಟರೆ ಅದು ಬೇಯುವುದಿಲ್ಲ, ಮತ್ತೆ ಬಿಜಿಕ್ಕಾಗ್ತದೆ, ಅರ್ಧಂಬರ್ಧ ಎಲ್ಲ ಆಗ್ತದೆ. ಸೊ ನಾನು ಹಾಗೆ ಸ್ವಲ್ಪ ಆದಷ್ಟು ಕಡಿಮೆ ಹಾಕಿಯೇ ಇದರಲ್ಲಿ ಮಾಡುವುದು. ಈಗ ಇದು ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು. ಇನ್ನು ನಾವು ಎಲೆಗೆ ಹಾಕುವ. ಈ ತೇಗದೆಲೆ ಕೂಡ ಹಾಗೆ ಆದಷ್ಟು ನಮಗೆ ಸಣ್ಣದು ಸಿಕ್ಕಿದ್ರೆ ಒಳ್ಳೆಯದು ಅಂತ. ಇದು ಮಳೆಗಾಲದ ಹಲಸಿನ ಹಣ್ಣಾದ ಕಾರಣ ನೋಡಿ ಅಂತೆ, ನೀರು ಹಾಕದೇ ಆದರೆ ಸಹ ಇಷ್ಟು ನೀರಾಗಿದೆ. ಇನ್ನೂ ಸಹ ಇದು ಸ್ವಲ್ಪ ಗಟ್ಟಿಯಾದರೆ ಹಲಸಿನ ಗಟ್ಟಿ ಸ್ವಲ್ಪ ಗಟ್ಟಿ ಗಟ್ಟಿ ಇರ್ತದೆ, ಮೆತ್ತಗೆ ಅಷ್ಟು ಆಗುವುದಿಲ್ಲ. ಹಾಗೆ ನೋಡಿ ಇದರದ್ದು ಬಲೆ ಹುಳ ಎಲ್ಲ ಸರಿ ನೋಡಿಕೊಂಡು ನಾವು ಇದನ್ನು ಹಿಟ್ಟನ್ನು ಹಾಕಲಿಕ್ಕೆ ಶುರು ಮಾಡಬೇಕು. ತೇಗದ ಎಲೆಯಲ್ಲಿ ನಾವು ಹಲಸಿನ ಗಟ್ಟಿಯನ್ನು ಮಾಡೋದ್ರಿಂದ ಆಗುವ ಆರೋಗ್ಯ ಲಾಭ ಅಂತ ಹೇಳಿದರೆ, ಆ್ಯಸಿಡಿಟಿಗೆ ಒಳ್ಳೆಯದಂತೆ, ಕಾನ್ಸ್ಟಿಪೇಷನ್ಗೆ ಒಳ್ಳೆಯದಂತೆ, ಹಾಗೆಯೇ ಇದು ಹೊಟ್ಟೆ ಹುಳಕ್ಕೆ ಸಹ ಒಳ್ಳೆಯದಂತೆ. ಮತ್ತು ಅಸ್ತಮಾ ಕಾಯಿಲೆಗೆ ಈ ತೇಗದ ಎಲೆಯಿಂದ ಮಾಡಿದಂತಹ ಕಷಾಯ ಬಹಳ ಒಳ್ಳೆಯದಂತೆ ಆಯಿತಾ. ಅದು ಹೇಗೆ ಅಂತ ನಾನು ನೋಡಲಿಕ್ಕೆ ಹೋಗಲಿಲ್ಲ, ಅಂತೂ ಅಷ್ಟು ಒಳ್ಳೆಯ ಗುಣಗಳೆಲ್ಲ ಇದರಲ್ಲಿ ಉಂಟು. ನಾನು ಸಣ್ಣ ಬರ್ನರಲ್ಲಿ 25 ನಿಮಿಷಗಳ ಕಾಲ ಬೇಯಲಿಕ್ಕೆ ಇಟ್ಟಿದ್ದೇನೆ. ಅದರಲ್ಲಿ 10 ನಿಮಿಷಗಳ ಕಾಲ ನಾನು ಫುಲ್ ಫ್ಲೇಮಲ್ಲಿ ಮತ್ತು 15 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಇಟ್ಟಿದ್ದೇನೆ. ಇದರಿಂದ ನೀರು ಆವಿಯಾಗಿ ಹೋಗಿ ಬೇಯದೇ ಇರುವಂತಹ ಚಾನ್ಸಸ್ ಕಡಿಮೆ ಆಗ್ತದೆ ನನಗೆ ಜಾಸ್ತಿ ಅದು ಸ್ವಲ್ಪ ಬೇಯಲಿಕ್ಕೆ ಕಡಿಮೆ ಉಂಟು ಅಂತ ಆಗೋದಾಯ್ತಾ. ಹೀಗೆ ತೆಗೆದೆಲ್ಲ ಇಟ್ಟಾಗಿ ನೋಡುವಾಗ ಒಂದು ಸ್ವಲ್ಪ ಅಕ್ಕಿ ಸಿಕ್ಕಿದ ಹಾಗೆ ಆಗೋದು. ನೋಡಿ ತೇಗದೆಲೆಯಲ್ಲಿ ಮಾಡಿದಂತಹ ಹಲಸಿನ ಕಡುಬು ರೆಡಿಯಾಗಿದೆ ಸವಿಲಿಕ್ಕೆ. ಸ್ವಲ್ಪ ತಣಿಬೇಕಿದು, ತಣಿದಾಗುವಾಗ ಚಂದ ಎಲೆ ಬಿಡಿಸಲಿಕ್ಕೆ ಬರ್ತದೆ. ಇದನ್ನು ನಾವು ತುಪ್ಪ, ಜೇನುತುಪ್ಪ, ಉಪ್ಪಿನಕಾಯಿ ಇದರ ಜೊತೆಗೆ ತಿನ್ನಲಿಕ್ಕೆ ತುಂಬ ರುಚಿಯಾಗಿರ್ತದೆ. ಇವ ನೋಡಿ ಇಲ್ಲಿ ಬಲೆ. ರಾಮ್ ರಾಮ್ ಅಕ್ಕಯ್ಯ, ಎನ್ನ ಮುದ್ದು ಬಂಗಾರು, ಎನ್ನ ಮುದ್ದು. ಇನ್ನು ನಾನು ಕೂಡ ವರ್ಧನ್ನ ಹಾಗೆ ಕೊಂಡಾಟ ಮಾಡಿ ಇಡಬೇಕು, ಪಾಪ ಮಾಡಬೇಕಲ್ಲ. ಆದರೆ ಸಹ ವರ್ಧನ್ನ ಚಂದ ಇವನಿಗೆ ಬರಲಿಕ್ಕಿಲ್ಲ ಅಲ್ಲ, ಅವ ಒಂದು ಪುತ್ತಳಿ ಅಂತ. ಇವ ಸಹ ಪಾಪವೇ, ಗುಣ ಇದರಲ್ಲಿ ಉಂಟಲ್ಲ ಭಯಂಕರ ಪಾಪ. ವರ್ಧನ್ಗಿಂತ ಸಹ ಇವ ಭಾರಿ ಪಾಪ ಇದ್ದಾನೆ. ನೋಡಿ ಕೊಂಡಾಟ ನೋಡಿ, ಇಲ್ಲಿ ಕೊಂಡಾಟ ನೋಡಿ ಪುಟ್ಟನದ್ದು. ಅಮ್ಮ ಉಳ್ಳಾಳು ಬಾಬತ್ತು ಸೂಟೆ ಅಮ್ಮ ಉಳ್ಳಾಳು.
ಓಯ್, ಅಮ್ಮ ಎಲ್ಲಿ ನಿಂದು? ನಿನ್ನ ಅಮ್ಮ ಎಲ್ಲಿ ಪುಟ್ಟ? ಶಂಭು ಎಲ್ಲಿ? ಶಂಭು, ಓ ಶಂಭು, ಶಂಭು, ಶೇಕ್ ಹ್ಯಾಂಡ್, ಶೇಕ್ ಹ್ಯಾಂಡ್, ಗುಡ್ ಬಾಯ್. ಈಗ ಈ ಕೊಡು, ಶೇಕ್ ಹ್ಯಾಂಡ್. ಬಾಬು ಬಾಬು, ಎನ್ನ ಮುದ್ದು ಬಾಬು, ಎನ್ನ ಮುದ್ದು ಬಾಬು, ಎನ್ನ ಮುದ್ದು ಬಾಬು. ಕಾಳ, ನಿಮ್ಗೆ ಕಾಳ ಬೈರ ಅಂತ ಹೆಸರಿಡ್ಬೇಕಿತ್ತು, ಅವನಿಗೆ ಬಂಗಾರ ಅಂತ ಹೆಸರಿಟ್ಟದು ತಪ್ಪು. ಅವ ಕಾಳ, ಅವ ಹುಟ್ಟುವಾಗ ಬಿಳಿ ಇದ್ದ ಅಂತ, ವರ್ಧನ್ನ ಹಾಗೆ ಬಿಳಿ ಬಿಳಿ ಇದ್ದ, ಮತ್ತೆ ಕಲರ್ ಚೇಂಜ್ ಆಗಿ ಈಗ ಕಪ್ಪು ಆಗ್ತಾ ಇದ್ದಾನೆ. ಬಂಟಿಗೆ ನನ್ನ ನೈಟಿ ಈಗ ಒಂದೆಲ್ಲ ಬಟ್ಟೆ ಹಾಳು ಮಾಡಿ ಹಾಕಿದ್ದಾನೆ, ಕಚ್ಚಿ ಕಚ್ಚಿ ಹರಿದು ಹಾಕಿ ಎಲ್ಲ. ಈಗ ನನ್ನ ನೈಟಿ ಚೂಡಿದಾರ್ನ ಟಾಪ್ ಅವನಿಗೆ ಮಾಡುದು ನೋಡಿ, ಕೊಂಗಾಟ ಮಾಡಬೇಕು ಅಂತ ಅವನು ಹಾಗೆ ಒಂದು ಅವನ ಎಕ್ಸ್ಪ್ರೆಷನ್ ತೋರಿಸುದು. ಗುಡ್ ಬಾಯ್, ಗುಡ್ ಬಾಯ್, ಗುಡ್ ಬಾಯ್ ಮಾಡಿದ್ದು ನೋಡಿ, ಕಚ್ಚಿ 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 ರಾಮ ರಾಮ ಈಗಳಿ. ಈಗ ನೋಡುವ ಬರ್ತಾನ, ನೋಡುವ. ನಿಲ್ಲು 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 ನಿಲ್ಲು, ಒರ್ಸೋದಿಲ್ಲ ಹೇಳಲಿಕ್ಕೆ. ಆಯ್ತು, ಇನ್ನು ಹೋದ, ಕೈ ಜಕ್ಕಬೆ. ಇವತ್ತೊಂದು ಎಷ್ಟು ಮಳೆ ಅಂತ ಹೇಳಿದ್ರೆ ಉಂಟಲ್ಲ, ಬೆಳಗ್ಗಿನಿಂದ ಸಹ ಮಳೆ ನಿಲ್ಲೇ ಇಲ್ಲ ಅಂತ. ಇದೇ ಆಟಿ ತಿಂಗಳಂದ್ರೆ ಹೀಗೆ ನೋಡಿ, ಮೊದಲಿನಿಂದ ಸಹ 1-2 ವರ್ಷ ಈ ಥರ ಮಳೆ ಇರಲಿಲ್ಲ. ಬಟ್ ಈಗ ನೋಡಿ ಅಂತ ಆಟಿ ಬರಲಿಲ್ಲ ಇನ್ನೂ ಕೂಡ ನಮಗೆ. ಆದರೂ ಸಹ ಎಷ್ಟು ಜೋರು ಮಳೆ. ನಮ್ಮ ಬಂಗಾರು ಭೀಮಣ್ಣ ಇದ್ದಾನಲ್ಲ, ಅಲ್ಲಿ ಮೇಯ್ತಾ ಇದ್ದಾನೆ ಆಯ್ತಾ. ಈ ಮಳೆಗೆ ಕೂಡ ಒಂದು ಅವಸ್ಥೆ ನೋಡಿ, ಅದಕ್ಕೆ ಹೇಳಿದ್ರು ಮಲೆನಾಡ ಗಿಡ್ಡಗಳು ಅಂತ ಹೇಳಿ. ನೋಡಿ ಅಲ್ಲಿ ಮೇಯುವುದು ನೋಡಿ ಅವನು. ನಮಗೆಲ್ಲ ಚಳಿ ಹಿಡಿಬೋದು. ಈ ಗಿಡ್ಡಗಳೆಲ್ಲ ಅಲ್ವಾ ಗದ್ದೆ ಉಳುದು ಎಲ್ಲ. ಮೊದಲು ಮಳೆಗೆ ಮನೆಯವರು ಕೂಡ ಒದ್ದೆ ಆಗ್ತಾಯಿದ್ರು, ಹಸುಗಳು ಕೂಡ ಒದ್ದೆ ಆಗ್ತಾಯಿದ್ದವು. ನಮಗೆ ನೋಡಿ ಇವತ್ತು ಮಧ್ಯಾಹ್ನ ಸಹ ಇದುವೆ ಪಲಕಾಯಿ ಪಲಾರ. ನನ್ನ ಗಂಡನೇ ಹೇಳಿದ್ದು, ಬೇಕಂತ ಇಲ್ಲ ಗಂಜಿ, ಏನು ಬೇಕಂತ ಇಲ್ಲ, ಇದುವೇ ಸಾಕು ಅಂತ ಹೇಳಿದ್ದು. ಅವರು ಹೇಳಿದ್ದು ಇಗ್ಲೇದ ಬೋತ್ರಿ ಬಣ್ಣ. ನಮ್ಮ ಕಾರು ಉಂಟಲ್ಲ ಬಂಗಾರು, ಅವ ಒಂದು ಸಣ್ಣ ಪೈಪಿನ PVC ಪೈಪಿನ ಕಟ್ ಮಾಡಿ ಬಿಸಾಡ್ತಾರಲ್ಲ, ಅದರ ಒಳಗೆ ಕಾಲು ಹಾಕಿದ್ದಾನೆ. ಅದೀಗ ಪೈಪ್ ಅವನ ಕಾಲಿನ ಅವಡಿಗೆ ಸಿಕ್ಕಿಕೊಂಡಿದೆ ಅಂತ. ಅದನ್ನು ಹೇಗೆ ತೆಗೆಯುದು ಅಂತ ಗೊತ್ತಾಗ್ತಾ ಇಲ್ಲ. ಅರ್ಧ ಹರಿದಿದೆ, ಇನ್ನಾದರೂ ಹೀಗೆ ರಿಂಗ್ ಉಂಟಲ್ಲ ಅದು ಕಾಲಲ್ಲಿ ಉಂಟೀಗ. ಹಾಗೆ ಅದಕ್ಕೆ ನಡಿಲಿಕ್ಕೆ ಆಗುದು, ಅದು ಬಿಡುದು ಸಹ ಇಲ್ಲ, ಕಾಲನ್ನು ಹೀಗೆ ಇದು ಮಾಡ್ತಾನೆ. ಅವು ಎಂಚಿ ಪೈಪ್, ಅವು ಒಂದು ಪೈಪ್ 10. ನೋಡಿ ಇವನ ಕಾಲನ್ನು ಹೇಗೆ ಅದರೊಳಗೆ ತೂರಿಸಿಕೊಂಡಿದ್ದಾನೆ ನೋಡಿ. ಅದು ನಡ್ದ ಹಾಗೆ ಮತ್ತೆ ಮೇಲೆ ಮೇಲೆ ಹೋಗುದಲ್ಲ. ನಾನು ತುಂಬ ಟ್ರೈ ಮಾಡಿದೆ ಆಯಿತಾ ಎಳ್ದು ತೆಗಿಲಿಕ್ಕೆ. ಮತ್ತೆ ನೋಡಿ ಅವನು ಹೀಗೆ ಕಾಲಲ್ಲಿ ಒದಿತಾನಲ್ಲ, ಅದು ನಮಗೆ ಹೆದರಿಕೆ ಆಗ್ತದೆ, ಮುಸುಟ್ಟಿಗೆಲ್ಲ ತಾಗಿದ್ರೆ ಅಂತ ಹೇಳಿ. ನನ್ನ ಹಸ್ಬೆಂಡ್ ತುಂಬ ಟ್ರೈ ಮಾಡಿದರು. ಅದೊಂದು ತ್ರಿಶೂಲದ ಹಾಗೆ ಒಂದು ಇದು ಬರ್ತದಲ್ಲ, ಮಣ್ಣಿನ ಕೆಲಸ ಮಾಡುವಂಥದ್ದು, ಅದರಲ್ಲಿ ಎಡ್ಡೆಗೆಲ್ಲ ಹಾಕಿ ತುಂಬ ಟ್ರೈ ಮಾಡಿದರು, ಅವರಿಗೆ ಆಗಲಿಲ್ಲ. ಮತ್ತು ನಾನು ಮಗನನ್ನು ಕರ್ಕೊಂಡು ಬಂದೆ. ಕೊನೆಗೆ ಮಗ ಅದನ್ನು ತೆಗೆಯುವುದರಲ್ಲಿ ಸಕ್ಸಸ್ಫುಲ್ ಆದ. ಹೇಗೆ ಸಹ ನೋವಾಗದ ಹಾಗೆ ದೇವರ ದಯದಲ್ಲಿ ನಾವು ತೆಗೆದೆವು. ನೋಡಿ ಅಂತ, ಇದು ಎಂಥ ಪ್ಲಾಸ್ಟಿಕ್ಕಿನ ತುಂಡು ಅಂತ ಗೊತ್ತಿಲ್ಲ. ಕಂಗ್ರಾಟ್ಸ್ ಸಿದ್ಧಾರ್ಥ, ಯು ಡಿಡ್ ಅ ವೆರಿ ಗುಡ್ ಸೇವೆ. ಎಡ್ಡೆ ಒಂಜಿ ಸೇವೆ ಅಂತ ಬಲೆ ಪೋಡಿಗೆ ನಮ್ಮ ದೇವರೇ. ಏನು ಅವೇ ಬಣ್ಣ ಹೆಂಗೆ ಸೂಯಿ ಕೂಡಲೇ ಗೊತ್ತಾಯ್ತು ನಾವು ಏಣಿತೋ ಬುಷ್ ಒಂದು ಇಂಚ ಬರ್ಕೊಳತ. ಇಂದು ಪರಿಹಾರ ಚಾನ್ಸೇ ಇದೆಯಾನೆ ಹೆಂಚಿನ ಉಂಟಲ್ಲ, ಅದು ಪರಿನವೇ ಸಿಕ್ಕೊಂತ ನಾನು ಏರೇ ಹೊತ್ತು. ನೋಡಿ ಇದು ಭಾರಿ ಜಾಗ್ರತೆ ಮಾಡಬೇಕಾಯ್ತು, ಇಂಥದ್ದೆಲ್ಲ ಅಲ್ಲಿ ಅಲ್ಲಿ ಬಿಸಾಡಿದ್ರೆ ಎಲ್ಲ. ನೋಡಿ ನಮ್ಮ ಕಣ್ಣೆದುರೇ ಹೀಗೆ ಆಗಿದೆ. ಇನ್ನು ಪೇಟೆಯಲ್ಲಿ ಎಲ್ಲ ಹಸುಗಳನ್ನೆಲ್ಲ ಬಿಡ್ತಾರೆ, ಎಂತೆಲ್ಲ ಸಿಕ್ಕಿಕೊಳ್ತದೆ ಪಾಪ. ಬಲೆ ಭೀಮಣ್ಣ ಅವನನ್ನು ಕಟ್ಟಿ ಈಗ ಇವಳನ್ನು ಬಿಟ್ಟದು ಮೇಲಿಕ್ಕೆ.